ಕೊರಗ ಸಮುದಾಯದ ಮೇಲೆ ಪೊಲೀಸ್ ದೌರ್ಜನ್ಯ ಆರೋಪಕ್ಕೆ ಕೋಟ ಪಿಎಸ್ಐ ಸಂತೋಷ್ಗೆ ಅಮಾನತು ಶಿಕ್ಷೆಯನ್ನು ಪಶ್ಚಿಮ ವಲಯ ಐಜಿಪಿ ಆದೇಶ ಹೊರಡಿಸಿದ್ದಾರೆ. ಉಳಿದ 5 ಪೊಲೀಸರನ್ನ ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಮೊನ್ನೆ ರಾತ್ರಿ ಕೋಟದಟ್ಟು ಗ್ರಾಮದಲ್ಲಿ ನಡೆದಿದ್ದ ಪೊಲೀಸ್ ದೌರ್ಜನ್ಯಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಕೊರಗ ಸಮುದಾಯದ ಮೆಹಂದಿ ಕಾರ್ಯಕ್ರಮಕ್ಕೆ ನುಗ್ಗಿ ಲಾಠಿ ಬೀಸಿದ್ರು ಪೊಲೀಸರು. ಮದುಮಗ ಸೇರಿದಂತೆ ಹಲವರಿಗೆ ಅನೇಕ ರೀತಿಯಾದಂತಹ ತೊಂದರೆಗಳಾಗಿತ್ತು. ಪೊಲೀಸ್ ದೌರ್ಜನ್ಯದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಎಸ್ಐಗೆ ಅಮಾನತು ಶಿಕ್ಷೆ, ಉಳಿದವರಿಗೆ ಎತ್ತಂಗಡಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ನಂತರ ಈ ಮಾಹಿತಿನ PSI ಕೋಟದವರಿಗೆ ಕೊಡ್ತಾರೆ. ಎಷ್ಟೇ ಹೇಳಿದ್ರು ಅವಧಿ ಮೀರಿ ನಡೀತಾ ಇದೆ, ಹೋಗಿ ತಿಳಿ ಹೇಳಿದ್ರು ಅವರು ಮ್ಯೂಸಿಕ್ನ ಸ್ಟಾಪ್ ಮಾಡ್ತಾರೆ ಅಂತ PSI ಹೇಳ್ತಾರೆ. PSI ಮತ್ತು ಅವರ ಸ್ಟಾಫ್ ಆ ಒಂದು ಸ್ಥಳಕ್ಕೆ ಹೋಗ್ತಾರೆ. ನಂತರ ಸ್ಥಳದಲ್ಲಿ ಹೋದ ನಂತರ ನಮಗೆಲ್ಲ ಗೊತ್ತಿರೋ ಹಾಗೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ನಲ್ಲಿ ಮತ್ತು ಲೋಕಲ್ ಕೆಲವು ಜನ ನಮಗೆ ಅಲ್ಲಿ ಕೊರಗ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಒಂದು ಅಲಿಗೇಷನ್ಸ್ ಕೇಳಿಬಂದಿದೆ. ಸೊ ಈ ನಿಟ್ಟಿನಲ್ಲಿ ನಾನು ಈಗಾಗಲೇ PSI ಮತ್ತು ಅವರೆಲ್ಲ ಸ್ಟಾಫ್ ಯಾರಿದ್ರು ಅವ್ರನ್ನ ಅಲ್ಲಿಂದ ಶಿಫ್ಟ್ ಮಾಡಿದ್ದೀನಿ ಪೆಂಡಿಂಗ್ ಎನ್ಕ್ವೈರಿ. DSP ಉಡುಪಿ ಅವರಿಗೆ ಈ ಘಟನೆ ಬಗ್ಗೆ ಸಮಗ್ರ ಎನ್ಕ್ವೈರಿ ಮಾಡಿ ಇಮಿಡಿಯೇಟ್ಲಿ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀನಿ. ಸೊ ಟಿಲ್ ಸಚ್ ಟೈಮ್ ಎನ್ಕ್ವೈರಿ ಮುಗಿಯೋವರೆಗೂ PSI ಮತ್ತೆಲ್ಲ ಸ್ಟಾಫು ಠಾಣೆಯಿಂದ ನಾನು ಶಿಫ್ಟ್ ಮಾಡಿಸಿದ್ದೀನಿ. ಸೊ ಎನ್ಕ್ವೈರಿ ರಿಪೋರ್ಟ್ ಬಂದ ನಂತರ ವಿ ವಿಲ್ ಇನಿಷಿಯೇಟ್ ಆಕ್ಷನ್. ಉಡುಪಿಯಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದ್ದು ಪ್ರಮುಖ ಜಂಕ್ಷನ್ಗಳಲ್ಲಿ ಪೊಲೀಸರಿಂದ ವಾಹನ ತಪಾಸಣೆ ನಡೆಯುತ್ತಿದೆ. ಸ್ವತಃ SP ವಿಷ್ಣುವರ್ಧನ್ ಅವರೇ ವಾಹನ ತಪಾಸಣೆಯ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರದ ಆದೇಶ ಏನಿದೆ ಅದನ್ನು